ರಾಜ್ಯದಲ್ಲಿ ಇಂದಿನಿಂದ ಅನ್ಲಾಕ್ 3.0 ಗೈಡ್ಲೈನ್ ಅನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ್ದು ಧಾರ್ಮಿಕ ಕ್ಷೇತ್ರಗಳನ್ನು ತೆರೆಯಲು ಅವಕಾಶ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ದೇವಸ್ಥಾನ, ಮಸೀದಿ, ಚರ್ಚ್ಗಳು ಸೇರಿದಂತೆ ಎಲ್ಲಾ ಧರ್ಮದ ಪ್ರಾರ್ಥನಾ ಮಂದಿರಗಳನ್ನು ತೆರೆಯಲು ಅವಕಾಶ ನೀಡಲಾಗಿದೆ. ಇನ್ನು ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೇವಲ ದೇವರ ದರ್ಶನಕ್ಕೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದೆ. ಆದರೆ ತೀರ್ಥ ಪ್ರಸಾದಗಳು ಇರೋದಿಲ್ಲ. ದೇವಾಲಯಗಳ ನಾಡು ಅಂತ ಕರೆಸಿಕೊಳ್ಳುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ನೂರಾರು ಕ್ಷೇತ್ರಗಳು ಬಾಗಿಲು ಹಾಕಿ ಸುಮಾರು 2 ತಿಂಗಳುಗಳೇ ಕಳೆದು ಹೋಗಿತ್ತು. ಹೀಗಾಗಿ ನಿನ್ನೆ ಪ್ರಮುಖ ದೇವಾಲಯಗಳಲ್ಲಿ ಸ್ವಚ್ಛತಾ ಕಾರ್ಯ ನಡೆದಿದೆ. ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರ, ಶರವು ಶ್ರೀ ಮಹಾಗಣಪತಿ ದೇವಸ್ಥಾನ, ಕದ್ರಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಗಳಲ್ಲಿ ಭಕ್ತರಿಗೆ ಅವಕಾಶ ನೀಡಲಾಗಿದ್ದು ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿಕೊಂಡು ದರ್ಶನವನ್ನ ಮಾಡಲಾಗಿದೆ. ಇನ್ನು ದರ್ಶನಕ್ಕೆ ಅವಕಾಶ ನೀಡಿದ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ಹಲವು ದೇವಾಲಯಗಳಲ್ಲೂ ಭಕ್ತರ ಸಂದಣಿ ಕಂಡುಬಂದಿದೆ. ಹಲವು ಮಂದಿ ಮಾಸ್ಕ್ ಧರಿಸಿಕೊಂಡು ಬಂದರೂ ಸಾಮಾಜಿಕ ಅಂತರ ಮಾತ್ರ ಮರೆಯಾಗಿರುವುದು ಕಂಡುಬಂದಿದೆ. ನಾವು ಕೂಡ ಒಂದು ಭಕ್ತರು ಎಷ್ಟೋ ಸಮಯದಿಂದ ಇಲ್ಲಿ ಬಂದು ದೇವರ ದರ್ಶನ ಮಾಡ್ತೇವೆ. ಹಾಗೆ ಕೊರೋನಾದಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕೊರೋನಾ ಮುಕ್ತಿ ಆಗಲೇಬೇಕು. ಆದ್ದರಿಂದ ಜನಗಳು ಅದಕ್ಕೆ ಏನಾದರ ಇದನ್ನುಂಟು ಅದನ್ನು ಸರಿಯಾಗಿ ಪಾಲನೆ ಮಾಡಲೇಬೇಕು. ಮಾಸ್ಕ್ ಮಾಡೋದು, ಅಂತರ ಕಾಯೋದು ಮಾಡಲೇಬೇಕು. ಮಾಡದಿದ್ದರೆ ಇನ್ನೂ ಕೂಡ ಜಾಸ್ತಿ ಅದು ನಮಗೇನು ಇನ್ನೂ ಕೂಡ ಕಂಟಿನ್ಯೂ ಆಗ್ಬೋದು. ಅದನ್ನು ದೇವರ ದಯೆಯಿಂದ ಬೇಡಿ ಈ ಕಂಟಿನ್ಯೂ ಆಗೋದು ಇಲ್ಲಿಗೆ ಮುಕ್ತಾಯವಾಗಿ ಎಲ್ಲರಿಗೆ ಒಳಗೆ ಹೋಗಿ ದೇವರ ದರ್ಶನ ಪೂಜೆಯನ್ನು ಮಾಡೋ ಭಾಗ್ಯವನ್ನು ಸಿಗಲಿ ಎಂದು ದೇವರ ಹತ್ರ ನಾನು ಎಲ್ಲರ ಪರವಾಗಿ, ನಮ್ಮ ಭಕ್ತಾದಿಗಳ ಎಲ್ಲ ನಮ್ಮ ದೇಶದ ಪರವಾಗಿ ಎಲ್ಲರಿಗೆ ಬೇಡ್ತೇನೆ. ನಾನು ಈಗ ತುಂಬಾ ಖುಷಿ ಆಗ್ತದೆ. ಯಾಕಂತಂದರೆ ಇಷ್ಟು ದಿನದಿಂದ ಶಿವನ ದರ್ಶನವೇ ಆಗಲಿಲ್ಲ ಏನೋ ಅನ್ನೋ ಒಂದು ಭಾವನೆಯಲ್ಲಿದ್ವಿ. ಈಗ ಅದು ದರ್ಶನ ಆಗಿ ಪೂಜೆ ಮಾಡಿದ ನಂತರ ಮನಸ್ಸಿಗೆ ತುಂಬ ಆನಂದ ಆಗ್ತಾಯಿದೆ. ತುಂಬ ಖುಷಿ ಆಗ್ತಿದೆ ಸರ್. ನಮ್ಮ ಕಷ್ಟಗಳನ್ನೆಲ್ಲ ದೇವ್ರ ಹತ್ರ ಹೇಳ್ಕೊಳ್ಬೇಕಂತ ತುಂಬ ಖುಷಿ ಆಗುತ್ತೆ. ಈಗ ಓಪನ್ ಆಗಿರೋದು ದೇವಸ್ಥಾನಗಳು ಅಲ್ಲ, ಹೌದು, ಮಾಮೂಲಿ ಸೋಷಿಯಲ್ ಡಿಸ್ಟೆನ್ಸ್, ಎಲ್ಲರೂ ಮಾಸ್ಕ್ ಧರಿಸಬೇಕು, ಆ ಥರದ್ದೆಲ್ಲ ಇರಬೇಕು ಅಲ್ಲ. ಮನೆಯಲ್ಲಿ ಪೂಜೆ ಮಾಡೋದು ಇದ್ದದೆ, ಆದರೆ ದೇವಸ್ಥಾನಕ್ಕೆ ಬಂದು ಹೇಳ್ಕೊಳುವಾಗ ಸಿಗೋ ಸಮಾಧಾನ ಏನೋ ಒಂಥರ ತೃಪ್ತಿ ಸಿಗುತ್ತೆ. ದೇವಸ್ಥಾನದಲ್ಲಿ ಬಂದು ನಾವು ಬೇಡ್ಕೊಂಡಾಗ ದೇವ್ರ ಮೇಲೆಲ್ಲ ನಮ್ಮ ಕಷ್ಟಗಳನ್ನೆಲ್ಲ ಇಟ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಳ್ಳೋದು ಖುಷಿ ಆಗುತ್ತೆ.